ಗುರುಗಳು ಇದ್ದಾಗ ಗುರಿ ಇರ್ತದೆ, ಗುರಿ ಇದ್ದಾಗ ಗುರುಗಳ ಹುಡುಕಾಟಿಗೆ ನಡೀಬೇಕು. ಹಾಗಾಗಿ ಅಂತಹ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವಂತಹ ಗುರುಗಳು ಹಾಗೆ ದೇವರು ಇದ್ದಾಗ ಇಂತಹ ಅದ್ಭುತವಾದಂತಹ ಯಶಸ್ಸು ಕಾಣ್ತದೆ ಎನ್ನುವುದಕ್ಕೆ ಇವತ್ತು VNR ಗೋಲ್ಡ್ ಅರ್ಪಿಸುವಂತಹ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ ಶ್ರೀ ವೆಂಕಟರಮಣ ದೇವರಿಗೆ ಬ್ರಹ್ಮ ಕಲಶೋತ್ಸವದ ನಡೆತಕ್ಕಂತಹ ಅದ್ಧೂರಿಯಾದಂತಹ ವಿಜೃಂಭಣೆಯಾದಂತಹ ಈ ಒಂದು ಪುಣ್ಯ ದಿನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ, ಆಸೀನರಾಗಿರತಕ್ಕಂತಹ ಎಲ್ಲ ಭಕ್ತಾಭಿಮಾನಿಗಳ ಪರಿಪೂರ್ಣತೆಯೊಂದಿಗೆ ತೆರೆದಿದೆ ಮನೆಯು ಎನ್ನತಕ್ಕಂತಹ ಗೀತೆಯೊಂದಿಗೆ ಇದೀಗ ಮತ್ತೊಮ್ಮೆ ನಿಮ್ಮೆಲ್ಲರ ನಮ್ಮ ಕರ್ನಾಟಕದ ಹೆಮ್ಮೆ ಗಾಯಕಿ ಪ್ರೀತಿಯ ಮಾಲಿನಿ ಕೇಶವ ಪ್ರಸಾದ್ ಅವರ ಧ್ವನಿಯಲ್ಲಿ ತೆರೆದಿದೆ ಮನೆಯು ಬಾ ಅತಿಥಿ ಎನ್ನತಕ್ಕಂತಹ ನಮ್ಮ ಭಾರತ ಸಂಸ್ಕೃತಿಯ ಮುನ್ನುಡಿಯಾಗಿ ಇದೀಗ ಆ ಮಾತೃಭಾಷೆಯ ಅತ್ಯಂತ ಲಾಲಿತ್ಯದ ಸ್ವರೂಪವನ್ನು ಇದೀಗ ಕೇಳೋಣ.
पुण्यतिथि